ಓ ಸ್ಕೂಲೆಲ್ಲ ನಾವಿದ್ದ ಕಾಲದಲ್ಲಿ ಇದ್ದಂಗೆ ಇಲ್ಲ ಅಲ್ಲ. ಲಾಯ್ಕ್ ಪೇಂಟಿಂಗ್ ಹಾಕಿರು, ಒಳ್ಳೆ ಪೇಂಟಿಂಗ್ ಆಯಿತು, ಚೆಂದ ಆಯಿತು ಎಲ್ಲ. ಆ ತೋಟ, ಅದು ಯಾವ ತೋಟ? ಹೌದು, ಪೇಂಟಿಂಗ್ ಎಲ್ಲ ಲೈಕ್ ಮಾಡಿಸಿರಲ್ಲೇ ಮುಂದೆ ಹೋಗಿ ಕಾಣಿ, ಇನ್ನೂ ಎಲ್ಲ ಒಳ್ಳೆ ಇತ್ತು ಕಾಣಿ. ಇದೆಲ್ಲ ಕಾರ್ಟೂನ ಆಗಳಿಗೆಲ್ಲ ನಮಗೆ ಅಂತ ಇರಲಿಲ್ಲ. ವಾರಕ್ಕೊಂದ್ಸತಿ ಅದು ಬಂದರೆ ಜಾಸ್ತಿ ಅಲ್ದ. ಯಾವ್ದು ಬರ್ತಿದ್ದಿತ್ತಣ್ಣ ಆಗಳಿಕೆ? ಇದು ಮೋಗ್ಲಿ ಬರ್ತಿತ್ತಲ್ಲ ಭಾನುವಾರ ದಿವಸವು ಶನಿವಾರ ದಿವಸ ಬರ್ತಿತ್ತು ಕಾಣು ಬೆಳಿಗ್ಗೆ. ಕಡೆಗೆ ಅದೊಂದು ಶಕ್ತಿಮಾನ್ ನನಗೆ ಸಮಾನ ನೆನಪಿತ್ತು. ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಬರ್ತಿತ್ತಲ್ದ. ಆ ಶಕ್ತಿಮಾನ್ ಅಲ್ಲಣ್ಣ, ಇದು ಖಾಲಿ ಬಿಲ್ಲಿ ಮತ್ತು ಶೇರ್ನಿ ಬಿಲ್ಲಿ ಬಂದರೆ ಎಷ್ಟೇ ಹೆದರಿಕೆ ಹಬ್ಬದಣ್ಣ ಆಗಳಿಕೆ ಎಲ್ಲ ನಿಜವೇ ಅನಿಸ್ತಿದ್ದಿತ್ತಲ್ಲ ನಮಗೆ. ಈಗ ನನ್ನ ಸ್ಟೂಡೆಂಟ್ಸ್ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಮಾಡೋದು ಕಂಡೆ ನಂಗೆ ಜೋರ್ನಾಗ ಒಪ್ಪದೆ. ನಾವೆಂಥರ ಹೇಳ್ರೆ ನಿಜ ಅವ್ರನ್ನ ಕ್ಲಾಸಿಂದ ಹೊರಗೆ ಹಾಕ್ತಾರೆ, ನಿಜ ಅವ್ರನ್ನ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅನ್ಕ ಮಕ್ಕಳು ಪಾಪ. ಅಲ್ಲದೆ ಶ್ಯಾಮಲ, ಮತ್ತು ರಾತ್ರಿ ಒಂದು ಬರ್ತಿದ್ದಿತ್ತು ಕಣೆ, ಯಾವುದೋ ಒಂಥರ ಕಣದು ಭೂತ ದೇವರೆಲ್ಲ ಇರ್ತಿದ್ದಿತ್ತಲ್ಲ. ಅದೇ ಅದು ನಿಂಗೆ ಹೆಸರು ನೆನಪಿತ್ತದ್ರದ್ದ? ಅದಣ್ಣ ಅಲಿಫ್ಲೈಲ ಅಲ್ಲ, ಅದು ಅಲಿಫ್ಲೇಲ ಅಂತ ಬರ್ತಿದ್ದಿತ್ತಲ್ಲ. ನೀನು ರಾತ್ರಿಗೆ ಅದನ್ನು ಕಂಡ್ಕೊಂಡು ಹುಚ್ಚಿಗೊಪ್ಪಕ್ಕೆ ಹೆದರ್ಕಂತಿದ್ದೆಲ್ಲ. ಹುಡುಗಿ ಮನೆ ಮುಲ್ಲೇ ಕೂರಿಸ್ತಿದ್ದಾಳ ಅಮ್ಮ ಅಷ್ಟೊತ್ತೆ ನಿನ್ನ. ಹೌದು ಮರೀತಿ, ಅದು ಯಾವ್ಯಾವ ನಮ್ಮನೆ ಭೂತ ಎಲ್ಲ ಬರೋದೆ. ಈಗ ಅದನ್ನೆಲ್ಲ ಕಂಡ್ರೆ ಎಂಥ ಹೆದರಿಕೆಯೂ ಇಲ್ಲ, ಈಗಿನ ಮಕ್ಕಳಿಗೂ ಹೆದರಿಕೆ ಇಲ್ಲ. ನಮ್ಗಾಗ ಎಂಥ ಹೆದರಿಕೆ ಆಗೋದು ಮರೀತಿ. ರಾತ್ರಿ ಎಲ್ಲ ಅದೇ ಕಣ್ಣು ಮುಂದೆ ಬಂದಂಗೆ ಆಗೋದು. ಅಣ್ಣ ಎಷ್ಟು ದಿನ ಆಯ್ತಲ್ಲ ಅಣ್ಣ ನಾನು ನೀನು ಹಿಂಗೆ ಮಾತಾಡಿ. ನೀನಂತೂ ಬತ್ತೇ ಇಲ್ಲ ಮರೆಯ ನಮ್ಮ ಮನೆ ಕಡೆ. ಆತಲ್ಲ ಬಿಡು, ಈಗ ಮಾತಾಡ್ತಿದ್ದೀನಲ್ಲ. ಈಗ ಶ್ಯಾಮಲ ಆಚೆಗೆ ಅಂತ ಇತ್ತ? ಆಚೆಗೆ ಅಣ್ಣ ಪೇಂಟಿಂಗ್ ಕಾಣ ಎಷ್ಟು ಚಂದ ಮಾಡಿರ ಅನ್ಕಂಡೆ. ಅವನು ಕಣ ಅಲ್ಲ ಬಡ ಹುಡುಗ ಒಬ್ಬ ಎಷ್ಟು ಖುಷಿಲಿದ್ದ ಕಣ. ಮತ್ತೆ ಇನ್ನೊಂದು ಆಚೆ ಬದಿಗೂ ಕಾಣಲ್ಲ ಆಯ್ಕಿತ್ತದು ಬೆಲ್ಲ ಪೇಂಟಿಂಗ್ ಕಂಡ್ಕ ಬಾ ನೀನು ಇಲ್ದಿರೆ. ಇಲ್ಲೊಂಚೂರು ಹೂವಿನ ಗುತ್ತಿಗೆ ಎಂತ ಹುಳಗಿಳ ಬಂದಿದ್ದ ಕಾಂತೆ ಎಂತ ಮಾಡಿಸ್ಕನ್ಕ ನೀ ಹೋಗಿ ಕಂಡ್ಕ ಬಪ್ಪಿಲೆ. ಚಂದ ಇತ್ತು ಕಣ. ಆ ಮುತ್ಕನಿಗೆ ಆ ಹುಡುಗರೆಲ್ಲ ಸಹಾಯ ಮಾಡ್ತಿದ್ರು ಕಣ. ಅಂದರೆ ಪರಸ್ಪರ ಸಹಾಯದಿಂದ ಇರ್ಕ ಅನ್ಕಂಡು ಪೇಂಟಿಂಗ್ ಎಲ್ಲ ಲೈಕ್ ಮಾಡಿಸಿರಿ ಹೆಡ್ ಮಾಸ್ಟ್ರು. ಮಾರು ಶ್ಯಾಮಲ, ಶಾಲೆ ನಾವಿದ್ದಾಗಳಿದ್ದಂಗಿಲ್ಲ ಅಲ್ಲ. ಎಷ್ಟು ಇಂಪ್ರೂವ್ಮೆಂಟ್ ಆಯ್ತಲ್ದ ಈಗಂತೂ. ಈ ಹೆಣ್ಣು ಕಣ ನಿನ್ನ ಕಣಂಗೆ ಇತ್ತು. ನೀ ಸಣ್ಣಕ್ಕೆ ಪುಷ್ಟತೆ ಹಿಂಗೆ ಇದ್ದಿದ್ದೆ ಕಣ. ಹಿಂಗಿಂದೆ ಒಂದು ಆಗಿದ್ದಿತ್ತು ಮಗ ನಿನ್ನ ಹತ್ರ. ಕೂದಲು ಇನ್ನೂ ಹಂಗೆ ಇತ್ತಾಗ. ಜುಟ್ಟು ಬಿಡೋಣ, ಅಯ್ಯೋ ದೇವ. ಸುಮ್ಮನೆ ಖುಷಾಲಿಗೆ ಎಲ್ಲ ನೆನಪೈತೆ. ಆಯ್ತು, ನಾನೀಗ ಒಂದು ರೌಂಡ್ ಹಾಕ ಬರ್ತೆ ಅಕ್ಕ. ಅಯ್ಯೋ ಅಯ್ಯೋ ಅಯ್ಯೋ, ಈ ಹಕ್ಕಿಗಳೆಲ್ಲ ನೀರು ಕುಡಿತಿರೋ ಎಷ್ಟು ಚಂದ ಮಾಡಿರ, ಎಷ್ಟೆಲ್ಲ ಲೈಕ್ ಮಾಡಿರಂದ್ರೆ ಮಾತ್ರ. ಒಳ್ಳೆ ಪೇಂಟ್ ಮಾರೈತಿ. ನಾವು ಯಾರು ಅಂತ ಕಾಣ್ಕೊಂದ್ಸಲ ನಮ್ಮ ಮನೆಗೂ ಹಿಂಗೆ ಇವ್ರನ್ನೇ ಕರೆಸಿ ಪೇಂಟ್ ಹೊಡ್ಸ್ಕ. ಆಮೇಲೆ ಇದೆಂತ ಬದನೆ ಗಿಡ, ಹಸಿಮೆಣಸಿನ ಗಿಡ ಎಲ್ಲ ಇತ್ತಲ್ಲ ಇಲ್ಲ? ಯಬ್ಬಾ ಎಷ್ಟು ತರಕಾರಿ ಆಯಿತು ಇದ್ರೊಳಗೆ. ಅಯ್ಯಬ್ಬಾ ದೇವ, ಬೀನ್ಸು ಆಯ್ತಲ್ಲ. ಇದೆಲ್ಲ ಅಣ್ಣ ಮಕ್ಕಳೇ ಮಾಡೋದಣ್ಣ ಇದೆಲ್ಲ. ಎಷ್ಟು ಚಂದ ಮಾಡಿರ್ಕಣ. ಶಾಲೆಯಲ್ಲಿ ಪಾಠ ಮಾಡಿಬಿಟ್ಟು ಇದನ್ನೇ ಮಾಡಿಸಿದ್ದೇನೆ ಮಕ್ಳ ಹತ್ರ ನೀವು. ಇಡೀ ಹೊತ್ತು ಪಾಠವೇ ಅಣ್ಣ. ಪಾಠ ಎಲ್ಲ ಮಾಡುತ್ತೆ. ಪಾಠ ಎಲ್ಲ ಆದಮೇಲೆ ಅದು 3rd ಕ್ಲಾಸ್ ಮಕ್ಕಳಿದ್ವಲ್ಲ, 4-5ನೇ ಕ್ಲಾಸ್ ಅವೆಲ್ಲ, ಅವಕ್ಕೆಲ್ಲ ಸ್ವಲ್ಪ ಹೊತ್ತು PT ಪೀರಿಯಡ್ ಎಲ್ಲ ಮಾಡಿಸಿ ಆದಮೇಲೆ ಒಂದೊಂದ್ಸಲ ಪುರ್ಸೊತ್ತಿರುತ್ತೆ. ಮತ್ತು ಟೀಚರ್ ಬಗ್ಗೆ ಎಲ್ಲ ಬರೆದಿದ್ದಾಗಳೆಲ್ಲ ಇದೆಲ್ಲ ಮಾಡಿಸೋದು. ಅವಕ್ಕೂ ಎಲ್ಲ ಅನುಭವ ಆಯ್ಲಿ ಅನ್ಕಂಡು. ಪಾಪ ಎಷ್ಟು ಗುಲಾಬಿ ಹೂ ಬಿಟ್ಟಿದಾವ. ಸಾಮಂತಿಗೆ ಹೂ ಬೇರೆ ಮರೈತಿ. ಇಷ್ಟು ಚಂದ. ನಿಮ್ಮ ಮನೇಲಿ ನೀನು ಇಷ್ಟು ಮಾಡ್ಕೊಂಡಿದ್ದೀಯ ಇಲ್ಲಿಯ ಮರೈತಿ? ನೀನೇ ಮಾಡಿಸೋದ ಎಲ್ಲದು ಅಥವಾ ಬೇರೆ ಟೀಚರ್ ಎಲ್ಲ ಇರ್ತಾರೆ ಇದರಲ್ಲಿ? ಎಲ್ಲರೂ ಅಣ್ಣ ಎಲ್ಲರೂ ಸೇರೇ ಮಾಡಿಸೋದು. ಮಕ್ಕಳೇ ಮೇಯ್ನ್ ಮಾಡೋದು. ನಾವೆಲ್ಲ ಹೇಳಿಕೊಡೋದೆಲ್ಲ ಅಷ್ಟೇ. ಎಲ್ಲ ಚಂದ ಅವೇ ಮಾಡ್ಕೊಂಬ್ಕಣ. ಅವು ಮನೆಯಿಂದೇ ತತ್ತ ಒಂದೊಂದ್ಸತಿ ಆ ಬೀಜ ಎಲ್ಲ ಬಿಸಿ ಊಟಕ್ಕೆ ಉಪಯೋಗಿಸ್ಕೊಂತ್ರೇನೆ? ಹಾಗೆ ಅಂತ ಇಲ್ಲ ಅಣ್ಣ, ಅದು ಬೇರೆ ಇರುತ್ತೆ. ಮತ್ತು ಇದು ಒಂದೊಂದ್ಸಲ ಹಾಕುತ್ತೆ. ಹಂಗೆ ಅನ್ಕೊಂಡು ಇಲ್ಲದೇ ಇಲ್ಲ ಅನ್ಕೊಂಡಿಲ್ಲ. ಮತ್ತು ಬೆಳೆಸಿದ್ದನ್ನೇ ಅಂತ ವೇಸ್ಟ್ ಮಾಡ್ಕತ್ತ. ಆದರೂ ಕಾಣ ಇದೆಲ್ಲ ಸಾವಯವ ಗೊಬ್ಬರ ಹಾಕಿ ಮಾಡೋದಲ್ದ, ಒಳ್ಳೇದು ಆರೋಗ್ಯಕ್ಕೆ ಮಾತ್ರ. ಅಲ್ಲ ಅಣ್ಣ, ಮಕ್ಕಳಿಗೆ ಸ್ವಚ್ಛತಾ ಆಂದೋಲನ ಅಂತೆಲ್ಲ ಮಾಡ್ತಾರಲ್ಲ, ಅದು ಎಲ್ಲ ಮಾಡ್ತೋ. ಒಂದು ತಿಂಗಳಿಗೆ ಒಂದ್ಸಲ 15 ದಿವ್ಸಕ್ಕೊಂದ್ಸತಿ ಎಲ್ಲ ಶಾಲೆ ಸುತ್ತಮುತ್ತ ರೋಡ್ ಹಿಡ್ದು ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಮಾಡ್ತಾವೆ ಮಕ್ಕಳು. ನಾವೆಲ್ಲದು ಮಾಡಿಸುತ್ತೆ ಕಣ. ಮತ್ತು ಬೆಳಿಗ್ಗೆ ವೆಹಿಕಲ್ ಅಷ್ಟೇ. ಈಗ ಮುಂಚಿನ ಕಣ್ಣಂಗೆ ಮಕ್ಕಳು ಒದ್ದಾಡ್ಕ ಬರ್ಕಂದ್ಕೊಂಡಿಲ್ಲ. ನಮ್ದು 2-3 ಗಾಡಿ ಇತ್ತು. ಮಕ್ಕಳನ್ನ ಹೋಗಿ ಕರ್ಕೊಬತ್ತು. ಈ ಕಾನ್ವೆಂಟ್ ಸ್ಕೂಲಂಗೆ ಹೆಂಗೋ ಹಾಗೆ ಈಗ ನಾವೇ ಗಾಡಿ ಕಳಿಸುತ್ತೆ. ಮಕ್ಕಳು ಗಾಡೀಲಿ ಬಪ್ಪದು ವಾಪಸ್ ಮಕ್ಕಳನ್ನ ಗಾಡೀಲೇ ಬಿಡೋದಣ್ಣ. ಭಾಳ ಒಳ್ಳೇದೈತೆ ಅಂತ. ಇಷ್ಟೆಲ್ಲ ವ್ಯವಸ್ಥೆ ಇದ್ದರೆ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ಲಕ್ಕಲ್ಲ ಮಕ್ಕಳನ್ನ? ಹೌದು, ಕಳಿಸ್ತೀನ. ಎಜುಕೇಷನ್ ಒಳ್ಳೇದಿತ್ತು. ನಾವು ಒಬ್ಬೊಬ್ಬರು ಕೂಡ ಎಷ್ಟು ಪರಿಶ್ರಮ ಪಟ್ಟು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತೆ ಗೊತ್ತಾ. ಮಕ್ಕಳೆಲ್ಲ ಎಷ್ಟು ಬುದ್ಧಿವಂತರಿದ್ರು ಗೊತ್ತಾ. ಇಲ್ಲ ಎಲ್ಲ ಬೇರೆ ಬೇರೆ ಸ್ಪರ್ಧೆಗಳು, ಪ್ರತಿಭಾ ಕಾರಂಜಿಗಳಿಗೆ ಕಳಿಸೋದು ಎಲ್ಲ ಮಾಡುತ್ತೆ ನಾವು ಗೊತ್ತಾ. ಅಷ್ಟೇ ಅಲ್ಲಣ್ಣ, ಆಟೋಟ ಸ್ಪರ್ಧೆ ಎಂಥದೇ ಇರಲಿ ಕಣ. ಬೇರೆ ಬೇರೆ ಸ್ಕೂಲಿಗೆ ಹೋಗಿ ಮಕ್ಕಳು ಎಲ್ಲ ಪ್ರೈಸ್ ಎಲ್ಲ ತಗೊಬಂದಿದ್ದು. ನಮಗೆ ಜಾಸ್ತಿ ಪ್ರೈಸ್ ಬಂದಿತ್ತು ಗೊತ್ತಾ. ಸ್ಪರ್ಧೆ ಏನು ಮರೈತಿ? ನೀವು ಶಾಲೆಯಲ್ಲೂ ಊಟ ಮಾಡಿಸೋದೆಲ್ಲ ಮಾಡ್ತೀರಿ, ಬಿಸಿ ಊಟ ವ್ಯವಸ್ಥೆ, ಮತ್ತು ಮೊಟ್ಟಿನೂ ಎಲ್ಲ ಕೊಡ್ತಾರಂತಲೇ? ಹೌದೌದು, ಮೊಟ್ಟೆ ಕೊಡುತ್ತೆ. ಮತ್ತು ಮೊಟ್ಟೆ ಎಲ್ಲ ತಿಂದಿದ್ದ ಮಕ್ಕಳಿಗೆಲ್ಲ ಹೆಸರು ಕಾಳನ್ನು ಬೇಯಿಸಿ ಕೊಡೋದು, ಚಿಕ್ಕಿ ಹಿಂಗಿಂದೆಲ್ಲ ಕೊಡೋದೆಲ್ಲ ವ್ಯವಸ್ಥೆ ಎಲ್ಲ ಇತ್ತಣ್ಣ. ಈಗ ಅದೆಲ್ಲ ಸಾಫ್ ಮಾಡಿ ನೀಟಾಗಿ ಮಾಡ್ತಾರೆ ಅಡುಗೆ ಎಲ್ಲ. ಯಾವುದು ತಲೆ ಬಿಸಿ ಇಲ್ಲಪ್ಪ. ಈಗಂತೂ ಗೌರ್ಮೆಂಟ್ ಶಾಲೆ ಅಂದರೆ ಗೌರ್ಮೆಂಟ್ ಶಾಲೆ ಉಳಿಲಿಲ್ಲ ಅಣ್ಣ. ಎಲ್ಲ ವ್ಯವಸ್ಥೆ ಇತ್ತು ಕಣ. ನನಗಂತೂ ಭಾಳ ಖುಷಿ. ನಾವೆಲ್ಲ ಆಗಲಿ ಸಣ್ಣಕ್ಕೆ ಪತ್ತಿಗೆ ಇಷ್ಟೆಲ್ಲ ಇರಲಿಲ್ಲ, ಸುಮ್ಮನೆ ಹೇಳೋದಲ್ಲ.
ಮಾಸ್ಟರ್ ಬಗ್ಗೆ ಯಾರು ಅಷ್ಟೇ ಅಂತ ಇದನ್ನು ಕಂಡು ಹೇಳೋಕ್ಕಾತಿಲ್ಲ ಯಾರು ಈಗಳಿಂದೆಲ್ಲ ಕಂಪೇರ್ ಮಾಡ್ರೆ. ಆಯ್ಲಿ ಮರೈತಿ ಹಿಂಗೆಲ್ಲ ಆಯಿ ಹಳ್ಳಿಗಳೆಲ್ಲ ಉದ್ಧಾರ ಆಯ್ಲಿ, ಒಳ್ಳೇದಾಯ್ಲಿ ಮಕ್ಕಳಿಗೆ. ಪಾಪ ಎಲ್ಲ ಮಕ್ಕಳಿಗೂ ವಿದ್ಯೆ ಸಿಕ್ಕಕ್ಕೆ. ವಿದ್ಯೆಗೆ ಎಂತೂ ಮೋಸ ಇಲ್ಲ ಕಣ, ಮೋಸ ಇಲ್ಲದೆ ಇಲ್ಲ ಅಣ್ಣ. ಶಾಲೆ ಹತ್ರ ಬಂದದ್ದು ಮಾತ್ರ ನಂಗೆ ಭಾಳ ಖುಷಿ ಐತೆ. ಬಾ ಕೂತ್ಕೊಂಡು ಮಾತಾಡೋ ಸ್ವಲ್ಪ ಹೊತ್ತು. ಶ್ಯಾಮಲ, ನಿನ್ನೆ ಈಗ ನೋಡ್ರು ಆ ಸಣ್ಣಳಿರಷ್ಟೊತ್ತಿಗೆ ಆ ಮೋಟ್ ಜಡೆ ಹಾಕೊಂಡು ಗೊಣ್ಣೆ ಸುರಿಸ್ಕೊಂಡು ಹೋಗ್ತಿದ್ದೆ ಅಲ್ಲ, ಅದೇ ಕಣ್ಣು ಮುಂದೆ ಬರ್ತತ್ತು ಮರೈತಿ. ನೀ ದೊಡ್ಡೋಳಾದೆ ಅಂತ ಎಣಿಸೋದೇ ಇಲ್ಲ ಮಗ. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ ಒಂದು ವಾರದಿಂದ. ಬೇಜಾರು ಎಂತ ಕಣ? ಅಲ್ಲ ಹೊತ್ತಿಗೆ ನಿನ್ನ ಸರಿ ಮಾಡಿ ಕಂಡ್ಕಂಡ್ಲ, ನಂಗೆ ಗೊತ್ತಿತ್ತ. ಎಂತ ಮಾಡೋಕತ್ತ ಹೇಳಿ ಮಗ. ಈಗ ಎಲ್ಲ ಆಯ್ತು, ಮದುವೆ ಆಯ್ತು, ಮಕ್ಕಳಾಯ್ತು. ಈಗ ಉಳ್ದಾರಿ ನಾ ಹೋರೆ ಅಲ್ದ, ಇಲ್ದಿರ ಮನೇಲಿ ದಿನ ಗಲಾಟೆ. ನಿಂಗೇನು ಹೊಸ್ತಲ್ಲೇ ಎಲ್ಲ ಗೊತ್ತಿದ್ದೇ ಅಲ್ಲ. ಅಲ್ಲ ನಮ್ಮ ಅಮ್ಮ ಎಷ್ಟು ಪಾಪದಲ್ಲಿದ್ದಳು, ಅಮ್ಮನೊಟ್ಟಿಗೆ ಅವಳಿಗೆ ಐಕಂಕ ಇಲ್ಲ ಮಗ. ಇಲ್ಲ ಅಣ್ಣ, ಎಂತ ಮಾಡೋಕತ್ತ. ಅವರೆಲ್ಲ ಸಿಟಿಲೆಲ್ಲ ಹುಟ್ಟು ಬೆಳೆದಾರಲ್ದ, ಅವರಿಗೆ ದುಡ್ಡು ಗಿಡ್ಡೆಲ್ಲ ಜೋಡಿಸಿಟ್ಕೊ ಮಾಡ್ಕೊಂಬೆಲ್ಲ ಇರುತ್ತೆ. ನಮ್ಮ ಕಣ್ಣಂಗೆ ಬೇಕಂದಂಗೆ ಖರ್ಚು ಮಾಡ್ಕೊ ಬಂದಾರ. ನಮ್ಮನ್ನ ಹೊಳ್ಳಿಲ್ಲ ಅಂದ್ರೆ ಕಾಣ ನಮಗೆ ಎಲ್ಲದೂ ಇರುತ್ತೆ ವ್ಯವಸ್ಥೆ, ಹೌದಾ? ಹಂಗಾಗಿ ನಾವು ಎಲ್ಲದೂ ಒಂಚೂರು ಅಚ್ಚುಕಟ್ಟನ್ಕ ಮಾಡೋದಿಲ್ಲ. ಬೇಕಾಬಿಟ್ಟು ತಿಂತದ್ದು, ಬೇಕಾಬಿಟ್ಟು ಮಾಡುತ್ತೆ. ಅವ್ರು ಹಾಗೆಲ್ಲ ಬೆಳ್ಕೊ ಬಂದಾರ ಅಲ್ದ. ಹಂಗಾಗಿ ಹೇಳ್ತಾರೆ ಅಲ್ಲದೆ ತಪ್ಪೆಂತ ಇತ್ತು ಹೇಳ. ನನ್ನ ಹತ್ರ ದುಡ್ಡು ಇರಲಿಲ್ಲ ಮನೆ ಹಾಲು ತಪ್ಪಕ್ಕೆ. ಅವ್ರಿಗೆ ಅದು ಬೇಜಾರಾಯ್ತಕ್ಕಂತ ಬೇರೆ ಎಲ್ಲ ಹೊಂದ್ಕಂತಾರೆ. ಸ್ವಲ್ಪ ದುಡ್ಡಿನ ವಿಷಯದಲ್ಲಿ ಅಷ್ಟೇ. ಅವಳು ಆಡೋದು ಕಂಡ್ರೆ ದೊಡ್ಡ ರಾಜಮನೆ ಥರದ ಕಣಂಗೆ ಆಡ್ತಾಳೆ ಮರೈತಿ. ಅಲ್ಲಿ ಎಷ್ಟು ಇದಿತ್ತು, ಒಂಥರ ಸೊಕ್ಕಿನ ಹೆಣ್ಣು ಕಣಂಗೆ ಆಡೋದು ಕಣ. ಹಣ ನಿನಗೆ ಅಮ್ಮ ಮಾಮ ಎಲ್ಲ ಹೇಳ್ರು ಮದುವೆ ಪಷ್ಟತಿಗೆ, ಹೌದಾ? ಹೆಣ್ಣು ಬೇಡ ಅನ್ಕಂಡು ನೀನು ಕಂಡದ ಹೆಣ್ಣೆಲ್ಲ ಬಿಟ್ಟೆ. ಒಂದು 50 ಹೆಣ್ಣಿನ ಮೇಲೆ ತೋರಿಸಿತ್ತೇನೋ, ಎಲ್ಲ ಬಿಟ್ಟೆ ನೀನು. ಹೋಯಿ ಅವ್ರನ್ನ ಕಾಣ್ತಿದ್ದಂಗೆ ನಿಂಗೆ ಎಂತ ಆಯ್ತಾ ಏನೋ ಮರೆಯ. ಆಯ್ಲಿ ಬಿಡಿ, ಈಗ ಮದುವೆ ಆಯತಿ ಎಲ್ಲ ಆಯತಿ ಅಂತ ಮಾಡೋಕತ್ತಿಲ್ಲ. ಹೇಳುತ್ತಾರೆ ನೀನು ವಾಪಸ್ ಹೋಗ. ಏನು ನಿನ್ನ ಗಂಡ ಏನು ಅಷ್ಟು ಒಳ್ಳೆ ಅಂತ ಗಂಡ ಮರೈತಿ. ದೇವ್ರ ಕಣಗೆ ನಾನೇ ಕಂಡಂಗೆ ಒಂದು ದಿವಸ ನನಗೆ ಹೆಚ್ಚು ಕಮ್ಮಿ ಒಂದೇ ಪ್ರಾಯರು. ಒಂದು ದಿವಸ ನನಗೆ ನೀನು ಅನ್ಕೊಂಡು ಅವ್ನು ಮಾತಾಡಿಸ್ತಾನಲ್ಲ ಕಣ, ಎಷ್ಟು ಒಳ್ಳೆ ಹುಡುಗ ಮಾತ್ರ. ನೀನು ಅವನೊಟ್ಟಿಗೆ ಅಂತ ಮರೈತಿ ಈ ನಮ್ಮನೆ ಸಿಟ್ಟಾಡ್ತೆ, ನಂಗೆ ಗೊತ್ತಿಲ್ಲ. ಇಟ್ಟೆ ಅಂತ ಇಲ್ಲ ಅಣ್ಣ, ನಾವೀಗ ನೀವು ಹೊತ್ತಿಗೆ ಹೇಳ್ತಾರಲ್ಲ ಅದಕ್ಕೆ ಹಾಗೆ ಹೇಳೋದು. ನಮ್ಮ ತನಕ ಮಾಡ್ಕಣ್ಕ ಒಂಚೂರು ದುಡ್ಡು ಕಾಸು ಅಲ್ಲಿದ್ದರನ್ನೆಲ್ಲ ಒಟ್ಟು ಹಾಯ್ಕೊಂಡು ದಾನ ಧರ್ಮ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗತ್ತ ಹೇಳ. ಅವರು ಅತ್ತೆ ಮಾವಂದು ಅವ್ರು ಇದು ಮಾಡ್ಕೊಂಡ್ರಿ, ನಮ್ಮದು ಬೇರೆ ನಾವು ವ್ಯವಸಾಯ ಮಾಡ್ಕೊಂಬ ಅನ್ಕ ನಾ ಹೇಳೋದಷ್ಟೇ. ಅದು ನೀರು ಒಪ್ಪೋದಿಲ್ಲಲ್ಲ, ಹಂಗಾಗಿ ಬೇರೆ ಒಪ್ಪ ಅಂತಿದ್ದೆ. ಅವರ ಕಾಂಬ ಇನ್ನು ಎಷ್ಟು ದಿನ ಹಿಂಗೆ ಆಡ್ತಾರೆ ಕಾಂಬ. ಹಂಗಲ್ಲ ಮಗ, ಇಲ್ಲಿ ಕಾಣ ಮನೇಲಿ ನೀ ಹಿಂಗೆಲ್ಲ ಹೇಳಿಸ್ಕಣ್ಕ ಅವಳ ಹತ್ರ ನಂಗೆ ಒಂದು ಮನೆ ಸಿಟ್ಟು ಬಂದಂಗೆ ಹತ್ಕಣ. ಅದು ನಂಗೆ ಎಂತ ಮಾತಾಡೋಕೆ ಆತಿಲ್ಲ ಮನೇಲಿ. ಸುಮ್ಮನೆ ನೀನು ದುಃಖದಲ್ಲಿದ್ದರೆ ನನಗೆ ಕಷ್ಟ ಆಗ್ತಿಲ್ಲ ಕಾಮ್ಕೆ. ಅದು ಊಟ ತಿಂಡಿ ಎಲ್ಲ ಕಂಡಿಯಲ್ಲ, ಎಲ್ಲ ಹಚ್ಕಟ್ಟ ನಮ್ಮ ಕಣಗಿನರಿಗೆ ಆತಿಲ್ಲ. ನಾನು ಒಳ್ಳೆ ಬಸ್ ಅನ್ಕೊಂಡಂಗೆ ಸುಮ್ಮನೆ ಇದ್ದೆ ಅನ್ಕಂಡ, ಎಲ್ಲ ಸಹಿಸ್ಕೊಂಡು. ಹಂಗೆ ನಾನು ಹೋಟ್ಲಿಗಿಟ್ಲಿ ತಿನ್ಕೊ ಬರ್ತೇವಳಿ ಅಂತಾರು ಮನೇಲಿ ಸಾಯ್ಕೊಂಡ್ಲಿ ಅನ್ಕಂಡು. ಇದು ಆತಿಲ್ಲ, ಇದೆಲ್ಲ ಜಾಸ್ತಿ ದಿನ ನಡೋದಿಲ್ಲ ಮಗ. ಅಣ್ಣ ನಿಂಗೆ ನಾನು ಆ ಮನೇಲಿ ಆಯ್ಕೊಂದು ಇಷ್ಟ ಇಲ್ಲೇ ಹೇಳು, ನಾ ಬೇರೆ ಎಲ್ಲರೂ ಹೋತೆ. ನಾನು ವಾಪಸ್ ನಮ್ಮ ಅತ್ತೆ ಮನೆಗೆ ಮಾತ್ರ ಕಳಿಸೋ ಯೋಚನೆ ಮಾಡಬೇಡ. ನಂಗೆ ಬೇರೆ ಮನೆ ಆಯ್ಕೆ ಅಣ್ಣ, ನನಗಿನ್ನು ಆತಿಲ್ಲ, ಒಂದು ಪಾವನೆ ಉಳಿದಿಲ್ಲ ಆ ಮನೇಲಿ. ಏನೂ ನಿಮ್ಮ ಅತ್ತಿಗೆ ಕಣ್ಣಂಗೆ ಆಡ್ಬೇಡ ಮಗ, ಹೇಳೋದು ಮಾತು ಕೇಳ. ಇಲ್ಲ ಅಣ್ಣ, ಹೊತ್ತಿಗೆ ಎಷ್ಟು ಕಷ್ಟ ಕೊಟ್ಟರು ಒಡ್ಡಿಲ್ಲ. ನಾನು ಇವ್ರು ಬೇರೆ ಮನೆ ಮಾಡಲರಿಗೆ ನಿಮ್ಮ ಮನೇಲೇ ಆಯ್ಕೊಂಬಳು ಆದಂಗೆ ಆಯ್ಲಿ. ನಾ ಎಷ್ಟರಾಗಲಿ ಮಾಡ್ರು ಸಹಿಸ್ಕಂತೆ, ನಾ ಮಾತ್ರ ಎಲ್ಲೂ ಹೋಗ್ತಿಲ್ಲ. ಏನೋ ಹೇಳುವಷ್ಟು ಹೇಳಿದೆ, ಇನ್ನು ನಿನ್ನಿಷ್ಟ ಅಷ್ಟೇ, ಇನ್ನಂತ ಹೇಳೋಕ್ಕಾತಿಲ್ಲ. ಆಯ್ತಣ್ಣ, ಶಾಲೆ ಬಿಡು ಹೊತ್ತಾಯ್ತಾ. ಒಂದ್ಸಲ ಮಕ್ಕಳೆಲ್ಲ ಎಂತ ಮಾಡ್ತಿದ್ದ ಕಾಂತೆ ಬ್ಯಾಗಿಗೆಲ್ಲ ತುಂಬಿಸ್ಕೊಂಡಿದ್ವ ಅನ್ಕಂಡೆ. ಇನ್ನು ಇಲ್ಲೇ ಕೂತ್ಕೊ 10 ನಿಮಿಷ ನಾ ಬಂದೆ. ಇಲ್ದಿರಲ್ಲ ತೋಟದ ಹೋಗಿ ಗಿಡ ಎಲ್ಲ ಕಾಣ್ತೀರಿ. ಹೊಟ್ಟೆ ಮನೆಗೆ ಒಪ್ಪ ಆಗ್ದಾ? ಹಾಂ ಅಕ್ಕಕ್ಕ ಒಟ್ಟಿಗೆ ಹೋಪ. ನಾನು ಆ ಓಣಿವರಿಗೆ ಬಿಡ್ತೆ, ಆ ಮನೆ ಕಟ್ಟಸ್ ಓಣಿ ಇತ್ತು ಕಾಣ, ಅಲ್ಲಿಂದ ನೀವು ಒಬ್ಬಳೇ ಹೋಗ. ಕಡೆಗೆ ಹೊತ್ತಿಗೆ ಗೊತ್ತಾಗಿ ಹೊತ್ತು ನಾ ಇಬ್ಬರು ಮಾತಾಡ್ಕೊ ಬಂದಿದ್ದೆ ಅನ್ಕಂಡು. ಮನೇಲಿ ಮಾತ್ರ ನಂಗೆ ಹಿಂಗೆ ಮಾತಾಡ್ಸೋಕ್ಕಾತಿಲ್ಲ, ನಿನ್ನ ಬೇಜಾರು ಮಾಡ್ಕೊಂಡ್ಬೇಡ. ಆಯ್ತಣ್ಣ. ಹಾಯ್ ಕಣ್ರಿ ನನ್ನ ಪರಿಸ್ಥಿತಿ ಕಾಣಿ. ಆಚೆಗೆ ಕೋಲು ಮುರುಕಾಗ ಹಾವು ಸಾಯುಕಾಗ ಅಂತಾರಲ್ಲ ಆ ಥರ ಪರಿಸ್ಥಿತಿ. ದೊಂಗಿನೂ ಬಿಡೋಕ್ಕಾತಿಲ್ಲ, ಈಚೆಗೆ ಹೆಣ್ತಿವಿರೋದು ನಿಂತ್ಕೊಂಬಕ್ಕಾತಿಲ್ಲ. ಇಲ್ಲಿ ನಂದು ಇದ್ದದ್ದೇ. ಮತ್ತು ನೀವೆಲ್ಲ ಹೆಂಗಿದ್ರಿ? ಎಲ್ಲ ಹುಷಾರಿದ್ರಿಯಾ? ನಾವು ವೀಡಿಯೋ ಎಲ್ಲ ಕಾಣ್ತಿದ್ರಿ ಅಲ್ದ? ವೀಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ಕಕ್ಕ, ಮತ್ತು ವೀಡಿಯೋ ಹೆಂಗೆ ಅನ್ಸುತ್ತಂಕ ಕಾಮೆಂಟ್ ಮಾಡಿ ಹೇಳ್ಕ ಮರುಕಾಗ. ಮತ್ತು ದಿನ ಕಾಮೆಂಟ್ ಮಾಡ್ತಿದ್ದವರಿಗೆ ಮತ್ತು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಹೀಗೆ ನಾವು ವೀಡಿಯೋ ಜಾಸ್ತಿ ಕಂಡು ಪ್ರೋತ್ಸಾಹ ಮಾಡೀನಿ. ಹೊಸ್ದಾಗಿ ಕಾಣ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳಿ. ಹಾಯ್.